ಹಾಯ್, ನಮಸ್ಕಾರ ಎಲ್ಲ ನನ್ನ ಸ್ನೇಹಿತರಿಗೂ. ಸಡನ್ ಆಗಿ ಲೈವ್ ಬರೋ ಕಾರಣ ಏನಪ್ಪ ಅಂದರೆ, ಎಲ್ಲ ನೋಡ್ತಾ ಇದ್ದೀರಾ ಮಾಧ್ಯಮದಲ್ಲಿ ಏನೇನು ಆಗ್ತಾ ಇದೆ ಬೆಳವಣಿಗೆ ಅಂತೇಳಿ. ಸರ್ ನಮಸ್ಕಾರ. ಇಂದ್ರಜಿತ್ ಲಂಕೇಶ್ ಅವರಿಗೆ ನೇರ ಪ್ರಶ್ನೆ ಏನಪ್ಪ ಅಂದರೆ, ನೀವು ಆರೋಪಗಳನ್ನ ಮಾಡ್ತೀರಾ, ಅದರಲ್ಲಿ ತಿರುಳಿರಲ್ಲ ಉರುಳಿರಲ್ಲ ಆ ಥರ. ಫಸ್ಟ್ನೇದಾಗಿ ನಿಮ್ಮ ಮನೆಯಲ್ಲಿ ಏನೋ ಒಂದು ಸಾವು ನೋವು ಆಯಿತು, ಅದ್ರದ್ದು ಇನ್ವೆಸ್ಟಿಗೇಷನ್ ಎಲ್ಲಿ ತನಕ ಮಾಡಿದ್ದೀರಾ ನೀವು? ಅದಕ್ಕೆ ನ್ಯಾಯ ದೊರಸ್ಕೊಟ್ರಾ ಫಸ್ಟು? ರೀ ಒಂದು ಊಟ ಲೇಟ್ ಆಗಿರೋ ಸಂದರ್ಭದಲ್ಲಿ ಸಪ್ಲೈಯರ್ಗೆ ಒಂದು 2 ಮಾತು ಹೇಳಿರ್ಬೋದು, ಅದನ್ನೇ ಇಲ್ಲಿಂದ ಅಲ್ಲಿಗೆ ಇಟ್ಕೊಂಡು ಯಾವುದೇದೋ ತಿರುವುಗಳನ್ನ ತಗೊಂಡು ಏನೇನೋ ಮಾಡಿದ್ರಿ. ದೇವಸ್ಥಾನದಲ್ಲಿ ಬಂದು ಆಣೆ ಮಾಡ್ರಿ ಅಂತ ಹೇಳ್ತಿರಲ್ಲ ನೀವು. ಆಯ್ತು, ಯಾರೋ ಒಬ್ಬ ಕೊಲೆಗಾರ ಕೊಲೆ ಮಾಡಿರ್ತಾನೆ, ಮತ್ತೆ ಕೋರ್ಟ್ ಎದಕ್ ಬೇಕು, ಕಾನೂನು ಎದಕ್ ಬೇಕು? ಧರ್ಮಸ್ಥಳ ಕರ್ಕೊಂಡು ಹೋಗ್ಬಿಟ್ಟು ನೀವು ಕೊಲೆ ಮಾಡಿದಿಲ್ಲಪ್ಪ ಅಂತ ಹೇಳ್ತಾನ ಅವನು. ನಿಮ್ಮ ಪ್ರಕಾರ ಅದೇ ನ್ಯಾಯನಾ? ಹೌದು, ನಿಮ್ಮ ಕನ್ನಡ ಇಂಡಸ್ಟ್ರಿಗೆ, ನಮ್ಮ ಕರುನಾಡಿಗೆ ನಿಮ್ಮ ಕೊಡುಗೆ ಏನು ಸ್ವಾಮಿ? ನಮ್ಮ ಕರುನಾಡಿಗೆ, ನಮ್ಮ ಕನ್ನಡ ಇಂಡಸ್ಟ್ರಿಗೆ ಕೊಡುಗೆ ಏನು? ಬಾಲಿವುಡ್ನಿಂದ ಕರ್ಕೊಂಡ್ಬರ್ತೀರಾ, ಹೀರೋಯಿನ್ಗಳನ್ನ ಆಕ್ಟ್ ಮಾಡಿಸ್ತೀರಾ, ಕಳಿಸ್ತೀರಾ? ನಿಮ್ಮ ಕೊಡುಗೆ ಏನು ರೀ? ಸೆಲೆಬ್ರಿಟಿಗಳು, ದರ್ಶನ್ ಸರ್ ಆಗಿರ್ಬೋದು, ಇನ್ನೂ ಹಲವಾರು ಸೆಲೆಬ್ರಿಟಿಗಳು ಸಂಬಂಧಪಟ್ಟ MP MLA ಕೋರ್ಟ್ಗಳಲ್ಲಿ ಅವ್ರ ಮನೆ ಬಾಗ್ಲಿಗೆ ಹೋದಂತ ಸಂದರ್ಭದಲ್ಲಿ ಇದೇ ದರ್ಶನ್ ಸರ್ ಅವರು ವರ್ಷಕ್ಕೆ 2 ಕೋಟಿನ ಖರ್ಚು ಮಾಡ್ತಾರೆ. 2 ಕೋಟಿ. ಇಂಥ ಕೊರೋನಾ ಟೈಮಲ್ಲಿ ಅಭಿಮಾನಿ ಸಂಘದಿಂದ ಸ್ವಯಂ ಪ್ರೇರಿತವಾಗಿ ಅವರ ಒಂದು ಡಿ ಕಂಪನಿ ಅಂತ ಇದರಿಂದ ಆಗಿರ್ಬೋದು, ಹಲವಾರು ಸೆಲೆಬ್ರಿಟಿಗಳ ಬಗ್ಗೆ ಹೇಳ್ತೀನಿ ನಾನು. ಸಹಾಯ ಮಾಡಿದ ನಿಮ್ದ ಕೊಡುಗೆ ಏನು? ನಿಮ್ಮ ಕೊಡುಗೆ ಏನು? ಹಂಗಂದ್ರೆ ಎಷ್ಟು ಬಾರ್ ಅಂಡ್ ರೆಸ್ಟೋರೆಂಟ್ ಇದಾವೆ, ಎಲ್ಲಾ ಬಾರಲ್ಲಿ ಗಲಾಟೆ ನಡೆಯುತ್ತೆ, ಎಲ್ಲ ಹತ್ರ ನಿಮ್ಮ ಇನ್ವೆಸ್ಟಿಗೇಟರ್ ಇರ್ತಾರ? ಎಲ್ಲರಿಗೂ ನ್ಯಾಯ ಕೊಡಿಸ್ತೀರಾ ನೀವು? ನಿಮ್ಮ ಮನೆದೇ ನಿಮಗೆ ನ್ಯಾಯ ಕೊಡಿಸ್ಕೊಳಕ್ ಬಂದಿಲ್ಲ ಇನ್ನು ಇದುವರೆಗೂ. ನಿಮ್ಮ ಮನೇಲಿ ನಡೆದಿರೋದೆ, ಇನ್ನು ಹೆಂಗ್ರಿ ನ್ಯಾಯ ಕೊಡಿಸ್ತೀರ ಜನಕ್ಕೆ ನೀವು? ಅವಾಗ ಯಾವುದೋ ಒಂದು ಡ್ರಗ್ಸ್ ಕೇಸ್ ಎತ್ಕೊಂಬಂದ್ರಿ, ಏನಾಯ್ತದು? ಯಾಕೆ ತಮಗೆ ತಲುಪ್ಬಿಡ್ತಾ ಅಲ್ಲಿ ಕ್ಲೋಸ್ ಮಾಡ್ಬಿಟ್ರಾ? ಇನ್ನೊಬ್ಬರ ಬಗ್ಗೆ ಮಾತಾಡ್ಬೇಕಾದ್ರೆ ನಿಗಾ ಇಟ್ಕೊಂಡು ಮಾತಾಡಿ. ಸುಮ್ಮನೆ ಇಲ್ಲದ ಸಲ್ಲದ ಆರೋಪಗಳು, ಪ್ರತಿ ಆರೋಪಗಳು. ಇಲ್ಲಿ ಅರುಣಾ ಕುಮಾರಿ ಅಂತ ಒಂದು ಮಹಿಳೆ ಆಸ್ತಿ ವಿಚಾರವಾಗಿ ಬಂದಂತ ಸಂದರ್ಭದಲ್ಲಿ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಕಂಪ್ಲೇಂಟ್ ಲಾಡ್ಜ್ ಮಾಡಿದ್ದಾರೆ. ಅದು ಎಂಕ್ವೈರಿ ನಡೀತಾ ಇದೆ, ಅದು ಏನಾಗುತ್ತೋ ತನಿಖೆ ನಡೀತಾ ಇದೆ. ನಿಮಗೇನಕ್ಕೆ ಬೇಕು? ಹಂಗ ಕೋಮಗೋಂಗ್ ಹೊಡೆದಿದ್ರೆ ಆ ವ್ಯಕ್ತಿ ಯಾಕೆ ಹೇಳಿಕೆ ಕೊಡ್ತಿದ್ದ? ಅವ್ರು ಹೇಳ್ತಾ ಇದಾರೆ, ನಮ್ಗೇನು ಅಲ್ಲೇ ಆಗಿಲ್ಲ, ಗಲಾಟೆ ಆಗಿದ್ ನಿಜ, ಬಾಯಾಗಿದ್ ನಿಜ, ತರದ ವೈಟ್ರೆಲ್ಲ ಹೇಳ್ತಾ ಇದ್ದಾರೆ. ಸುಮ್ಮನೆ ಊಹೋಪಗಳನ್ನ ಮಾತಾಡೋದು ಬಿಡ್ರಿ ದಯವಿಟ್ಟು. ನಿಮ್ದು ಸಮಾಜಕ್ಕೆ ನಿಮ್ದು ಕೊಡುಗೆ ಏನಿದೆ, ಇದು ಸಮಾಜಮುಖಿ ಕೆಲಸಗಳು ಮಾಡಿ. ಪತ್ರಿಕೋದ್ಯಮ ಅಂದ್ರೆ ಒಂದು ಹೆಂಗಿತ್ತಂದ್ರೆ ಖಡ್ಗ ಇದ್ದಂಗಿತ್ತು ಪೆನ್ನು. ಪತ್ರಿಕೋದ್ಯಮ ಅಂದ್ರೆ ನಿಮ್ಮ ಅಂತರ ಇರೋದ್ರಿಂದ ಏನಾಗ್ತಾ ಇದೆ ಅಂದ್ರೆ, ಒಂದು ದಟ್ ಈಸ್ ಎ ಬಿಸ್ನೆಸ್ ಆಗ್ತಾ ಇದೆ. ನಿಮ್ ಪೇಪರ್ ಏನು ಸೇಲ್ ಆಗಿಲ್ಲ ಅನ್ನೋಕ್ಕೋಸ್ಕರ ಕಾಂಟ್ರವರ್ಸಿ ಮಾಡ್ತಾ ಇದ್ದೀರಾ ನೀವು? ರೀ, ನಿಮ್ ಮೀಡಿಯಾ ಆಗ್ಲಲ್ಲ ಟಿವಿಗೆ ಬರ್ಬೇಕು, ಮೀಡಿಯಾ ಬರ್ಬೇಕು ಅಂತಂದ್ರೆ ರೋಡಲ್ಲಿ ನಿಂತು ಕೆಲಸ ಮಾಡ್ರಿ. ಸಮಾಜ ಒಪ್ಪಂತ ಕೆಲಸ ಮಾಡ್ರಿ, ಸಮಾಜಮುಖಿ ಕೆಲಸಗಳು ಮಾಡ್ರಿ ನೀವು. ಯಾಕೆ ಒಂದು ಬೆಳೆದು ನಿಂತಿದ್ದಾರೆ, ಒಂದು ಸಮಾಜ ಸೇವೆ ಮಾಡ್ತಾ ಇದಾರೆ, ಒಂದು ಬೆಳೆದು ನಿಂತಿದ್ದಾರೆ ಅನ್ನೋಕ್ಕೋಸ್ಕರ ಈ ರೀತಿ ನೀವು ಮಾಡ್ತಾ ಇದ್ದೀರಾ? ಇದು ಸರಿಯಲ್ಲ ಸ್ವಾಮಿ. ಫಸ್ಟ್ ನಿಮ್ಮ ಮನೆಗೆ ನೀವು ನ್ಯಾಯ ಕೊಡಿಸ್ಕೊಳ್ಳಿ. ಫಸ್ಟು ನಿಮ್ಮ ಮನೆಯಲ್ಲಿ ಆಗಿರ್ತಕ್ಕಂಥ ಒಂದು ನೋವಿಗೆ, ಒಂದು ಇನ್ಸಿಡೆಂಟ್ಗೆ ಫಸ್ಟ್ ನ್ಯಾಯ ಒದಗಿಸ್ಕೊಳ್ಳಿ. ಆಮೇಲೆ ಬೇರೆಯವ್ರ ಮನೆ ಬಾಗಿಲು ತಟ್ಟಿ ಬೇರೆಯವ್ರಿಗೆ ನ್ಯಾಯ ಕೊಡಿಸಿ. ಇದ್ರ ನಡುವೆ ಕ್ಯಾಸ್ಟಿಸಮ್ ಬೇರೆ ತರ್ತೀರಾ ಸ್ವಾಮಿ? ಇಡೀ ನಮ್ಮ ಕರ್ನಾಟಕ ಆಗಿರ್ಬೋದು, ಹೊರ ರಾಜ್ಯ ಆಗಿರ್ಬೋದು, ಎಲ್ಲೇ ಆಗಿರ್ಬೋದು, ಒಂದು ಜಾತಿಯ ಸಿನಿಮಾ ನೋಡಲ್ಲ, ಎಲ್ಲರೂ ನೋಡ್ತಾರೆ. ಜಾತಿಗಳು ತಂದಿಟ್ಟು ತಮಾಷೆ ನೋಡೋದಂದ್ರೆ ಇದೆ. ದಯವಿಟ್ಟು ಇದು ಒಳ್ಳೇದಲ್ಲ. ಅವರಿಗೂ ಇಲ್ಲಿ ನೋಡ್ರಿ, ಒಂದೇ ಅವರು ಸಮಾಧಾನದಿಂದ ಶಾಂತಿಯಿಂದ ಇರೋದು ಏನಕ್ಕಪ್ಪ ಅಂದ್ರೆ, ಅಭಿಮಾನಿಗಳನ್ನ ಇಂಟರ್ಫಿಯರ್ ಮಾಡ್ಕೋಬಾರ್ದು, ಸರಿಯಲ್ಲ ಅನ್ನೋ ಉದ್ದೇಶಕ್ಕೆ ಸುಮ್ಮನಿದ್ದಾರೆ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ನಿಮಗೆ ಆಗಿರ್ತಕ್ಕಂಥ ಒಂದು ನಾಲೆಜ್ ಇದೆ, ನೀವು ಮಾತೆತ್ತೀರಿ ಅನ್ಎಜುಕೇಟೆಡ್ ಅನ್ನೋ ವರ್ಡ್ಗಳನ್ನ ಯೂಸ್ ಮಾಡ್ತೀರಿ. ಇಲ್ಲಿ ಯಾರು ಇಲ್ಲ ಸ್ವಾಮಿ ಅನ್ಎಜುಕೇಟೆಡ್. ಅವ್ರಿಗೆ ಏನ್ ಬೇಕೋ ತಕ್ಕ ಮಟ್ಟಾಗಿದ್ದಾರೆ.
ನಿಮಗೆ ಗೊತ್ತಿದೆ ಅವ್ರು ಹೆಂಗ್ ಬೆಳೆದ್ರು, ಎಲ್ಲಿಂದ ಬೆಳೆದ್ರು, ಯಾವ ಮಟ್ಟದಲ್ಲಿ ಇವಾಗ ಇದಾರೆ ಅಂತೇಳಿ. ಅದೇ 2006 2007 ಇಸ್ವಿಯಲ್ಲಿ ಏನೇನೆಲ್ಲ ಆಯ್ತು, ಇವಾಗ ಏನಾಗ್ತಾ ಇದೆ? ಅವಾಗೂ ನಿಮ್ಮಂತರ ಬಹಳ ಜನ ಬಂದು ಹೋಗ್ಬಿಟ್ರು, ಲೆಕ್ಕಿಲ್ದೋಷ್ಟು ನಿಮ್ಮಂತರ ಬಹಳ ಜನ ಬಂದು ಹೋಗ್ಬಿಟ್ರು ಅವಾಗ್ಲು. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಫಸ್ಟ್ ನಿಮ್ಮ ಮನೇಲಿ ಆಗಿರ್ತಕ್ಕಂಥ ಇನ್ಸಿಡೆಂಟ್ಗೆ ನ್ಯಾಯ ದೊರಸ್ಕೊಳ್ಳಿ. ಆಣೆ ಪ್ರಮಾಣ ಅದು ಇದು ಇವನ್ನೆಲ್ಲ ಬಿಟ್ಬಿಡಿ. ಮಾತಿದ್ರೆ ಆಣೆ ರೀ, ನೀವ್ ಹೇಳ್ತಿರಲ್ಲ, ನಿನ್ನೆ ನಾನು ಮೀಡಿಯಾದಲ್ಲಿ ನೋಡ್ತಾ ಇದ್ದೆ, ನಿಮ್ಮ ಹಿಂದ್ಗಡೆ ಯಾವ್ದು ನಾನು ರಾಷ್ಟ್ರ ಪ್ರಶಸ್ತಿ ತಂದಿನಿ, ಅದು ಏನ್ ರಾಷ್ಟ್ರ ಪ್ರಶಸ್ತಿ ತಂದು ಏನ್ರಿ ಮಾಡಿದ್ರಿ ನೀವು? ಕನ್ನಡ ಇಂಡಸ್ಟ್ರಿ ಯಾರನ್ನ ಬೆಳೆಸಿದ್ರಿ ನೀವು? ಯಾವ ಸೆಲೆಬ್ರಿಟಿನ ಬೆಳೆಸಿದ್ರಿ? ಯಾರಿಗೆ ನಿಮ್ಮ ಕೊಡುಗೆ ಏನು? ಕನ್ನಡ ಇಂಡಸ್ಟ್ರಿ ಕೊಡುಗೆ ಏನು? ಕರ್ನಾಟಕ ನಿಮ್ಮ ಕೊಡುಗೆ ಏನು? ಇದಕ್ಕೆ ಆನ್ಸರ್ ಮಾಡಿ. ಫಸ್ಟ್ ನಿಮ್ಮ ಮನೆ ನೀವು ನ್ಯಾಯ ದೊರಸ್ಕೊಂಡು ಆಮೇಲೆ ಇನ್ನೊಬ್ರ ಮನೆ ಬಾಗಿಲು ತಟ್ಟಿ. ಅರ್ಥ ಮಾಡ್ಕೊಳ್ಳಿ. ಕನ್ನಡಿಗರು ತಂಟೆಗೆ ಬರಬೇಡಿ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಕೋಸ್ಟಲ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಹೆಚ್ಚಿನ ಅಪ್ಡೇಟ್ಸ್ಗಳಿಗಾಗಿ ಕೋಸ್ಟಲ್ ನೆಟ್ವರ್ಕ್ ಇನ್ಸ್ಟಾಗ್ರಾಮ್ ಪೇಜ್ ಹಾಗೆ ಫೇಸ್ಬುಕ್ ಪೇಜ್ಗೆ ವಿಸಿಟ್ ಮಾಡಿ. ಧನ್ಯವಾದಗಳು.